ಕೊರೋನಾ ವೈರಸ್ ಸೋಂಕಿನ ಭೀತಿ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಾದ್ಯಂತ ಲಾಕ್ಡೌನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಜನಸಂಚಾರ, ಗುಂಪು ಕೂಡುವಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಈ ಮಧ್ಯೆ ಮಂಗಳೂರು ನಗರದ ರಸ್ತೆಗಳ ಪಕ್ಕದಲ್ಲಿ ಆರಂಭಿಸಲಾಗಿದ್ದ ಅನಧಿಕೃತವಾಗಿ ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇಂದು ಬೆಳಿಗ್ಗೆ ಪಾಲಿಕೆ ಅಧಿಕಾರಿಗಳು ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆ ಬದಿಗಳಲ್ಲಿನ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಅಧಿಕಾರಿಗಳು ನಗರದ ಕಲ್ಪನೆ, ಕೈಕಂಬ, ಬಿಕರ್ನಕಟ್ಟೆ ಪರಿಸರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಬೀದಿ ಬದಿ ವ್ಯಾಪಾರಿಗಳ ಗೂಡಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಅಂಗಡಿಗಳು ಕಳೆದ 7-8 ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದು ಅದನ್ನು ವಿನಾಕಾರಣ ಅಧಿಕಾರಿಗಳು ತೆರವು ಮಾಡಿದ್ದಾರೆಂದು ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಹೊರಗಿಟ್ಟು ವ್ಯಾಪಾರ ಮಾಡ್ತಾ ಇದ್ದೆ. ಅಲ್ಲಿ ಸಗಲ ಬಂದು ಇಲ್ಲಿ ಮಾಡಬಾರ್ದು ಅಂದರೆ ಅಲ್ಲಿ ಸಗಲ ತೊಂದರೆ ಕೊಟ್ಟರು. ಮತ್ತು ಪುನಃ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ಇಲ್ಲಿ ಸಗಲ ತೊಂದರೆ ಮಾಡಲಿಕ್ಕೆ ಶುರು ಮಾಡಿದೆ. ನಾನು 22 ವರ್ಷ ಆಯಿತು ಬಂದು. ಇಲ್ಲಿ ಯಾರು ಕಾರ್ಪೊರೇಷನ್ದವರು, ಪೊಲೀಸ್ನವರು ಯಾರು ಬಂದು ಇಲ್ಲಿ ಉಪದ್ರ ಮಾಡಲಿಲ್ಲ ಇಷ್ಟುವರೆಗೆ. ಇವತ್ತು 1 ವಾರ ಇತ್ತು ಸ್ಟಾರ್ಟ್ ಆಗಿ ಇಂಥದ್ದು. ಆದರೆ 15,000 ರೂಪಾಯಿದ ಇದಿತ್ತು, ಐಟಮ್ ಇತ್ತು, ಎಲ್ಲ ತಗೊಂಡೋಗಿದ್ದಾರೆ.